ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಯಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರಜ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಪಾರ್ವತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ನೀವು ಫಸ್ಟ್ ಟೈಮ್ ಬರ್ತಾ ಇರೋದಾ? ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಎಲ್ಲಿಂದ ಬರ್ತಿದ್ದೀರಾ? ನಾವು ಇಲ್ಲಿ ಸುರತ್ಕಲ್ ಕಾನ. ಸುರತ್ಕಲ್. ಓಕೆ, ಸುರತ್ಕಲ್ ಕೇಳಿದಾಗ ನಮ್ಮ ಸೂರಜ್ ಅಡುಗೆ ಮನೆ ತುಂಬ ಹತ್ತಿರ ಅಲ್ಲ? ಹೌದೌದು. ಪರಿಮಳ ಎಲ್ಲ ಬರ್ತಾ ಇರುತ್ತಾ? ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಡೈಲಿ ನೋಡ್ತಾ ಇರ್ತೀವಲ್ಲ. ಓಕೆ, ಹಾಗಾಗಿ ಇವತ್ತು ಸೀದಾ ನಮ್ಮ ಸೂರಜ್ ಅಡುಗೆ ಮನೆಗೆ ಬಂದು ಅಡುಗೆ ಮಾಡುವಂತ ಪ್ಲಾನ್ ಹಾಕಿದಾರಲ್ಲ. ಏನು ಸ್ಪೆಷಲ್ ಮಾಡ್ತೀವಿ? ನಾವು ಇವತ್ತು ಹೀರೆಕಾಯಿ ದೋಸೆ, ದೋಸೆ. ಹಾಂ, ಓಕೆ. ಮತ್ತೆ ಬೀಟ್ರೂಟ್ ಚಟ್ನಿ ಮಾಡ್ತಾ ಇದ್ದೀವಿ. ಓ, ಇದು ನೋಡಿ, ಎರಡು ತರಕಾರಿಗಳು ಆದ್ರೆ ಯಾಕೆಂದ್ರೆ ಪದಾರ್ಥ ಮಾಡುವಂಥದ್ದು. ಬಟ್ ಬೀಟ್ರೂಟ್ ಅಂದ್ರೆ ಒಂದು ಹೆಲ್ತ್ಗೆ ಒಳ್ಳೇದಲ್ಲ. ಹೌದು. ಇದು ಹೀರೆಕಾಯಿ ದೋಸೆ ಅಂದ್ರೆ ನಮ್ಗೆ ಒಂದು ಈಗ ಈ ಸೆಕೆ ಕಾಲಕ್ಕೆ ಮತ್ತೆ ರುಚಿ ಒಂದು ಡಿಫ್ರೆಂಟ್ ಆಗಿ ಮಾಮೂಲಿ ಯಾವಾಗಲೂ ನೀರು ದೋಸೆ, ಹುಳಿ ದೋಸೆ ಮಾಮೂಲಿ ಇರುತ್ತಲ್ಲ, ಅದಕ್ಕೆ ಹೀರೆಕಾಯಿ ದೋಸೆ ಅಲ್ಲ. ಇನ್ನೊಂದು ಬೀಟ್ರೂಟ್ ಚಟ್ನಿ ಅಲ್ಲ? ಬೀಟ್ರೂಟ್ ಚಟ್ನಿ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಹೋಗೋಣ. ಸರಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತಲ್ಲ ಈಗ. ಫಸ್ಟಿಗೆ ಈಗ ಯಾವುದು ಹೀರೆಕಾಯಿ ಎಲ್ಲ ಕಟ್ ಮಾಡಿದ್ರೆ ಅಂತ ಉಂಟು. ಹಾಗಾದ್ರೆ ಹೀರೆಕಾಯಿ ದೋಸೆ ಅಲ್ಲ? ದೋಸೆ ಹೇಳಿದ ರೊಟ್ಟಿ ಹೇಳಿದ್ ನೀವು? ಇಲ್ಲ, ದೋಸೆ. ಹಾಂ, ಓಕೆ. ಹೀರೆಕಾಯಿ ದೋಸೆ ರೆಡಿ ಮಾಡ್ಕೊಡುವಲ್ಲ ಹಾಗಾದರೆ. ಓಕೆ, ಫಸ್ಟಿಗೆ ಎಂತ ಕೊಡುವ? ಈಗ ಹಿಟ್ಟು ಹಾಕ್ತಾ ಇದ್ದೀನಿ, ಅಕ್ಕಿ ಹಿಟ್ಟು. ಹಾಂ, ಹೀರೆಕಾಯಿ ದೋಸೆಗೆ ಅಕ್ಕಿ ಹಿಟ್ಟು ಬೇಕಲ್ಲ? ಒಂದು ಬೌಲ್ ಅಷ್ಟು, ಸ್ವಲ್ಪ. ಓಕೆ. ಆಮೇಲೆ ಒಂದು ಅರ್ಧದಷ್ಟು ರವೆ ಹಾಕ್ತಾ ಇದ್ದೀನಿ. ರವೆ, ಹಾಂ, ಓಕೆ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ರವೆ ಅಲ್ಲ? ಆಮೇಲೆ ಒಂದು 3-4 ಸ್ಪೂನು ಇದು ಮೊಸರು. ಮೊಸರು. ಹಾಂ, ಓಕೆ. ಓ, ಇದು ಮೊಸರು ಹಾಕ್ತಾರಲ್ಲ? ಹಾಂ, ಹೌದು. ಓಕೆ. ಆಮೇಲೆ ನಾವು ಈಗ ಮಿಕ್ಸ್ ಮಾಡಬೇಕು. ಹಾಂ, ಓಕೆ. ಮಿಕ್ಸಿ ಮಾಡಬೇಕು. ಹೌದು, ಇದು ಅದು ಆಮೇಲೆ ಬರ್ತೀರಾ? ಓಕೆ, ಮಿಕ್ಸಿ ಮಾಡಬೇಕು. ಓಕೆ. ಅಂದರೆ ಈಗ ಇದಕ್ಕೆ ಏನು ಮಿಕ್ಸ್ ಮಾಡ್ಲಿಕ್ಕೆ ಉಂಟು ಅದಕ್ಕೆ? ಈಗ ಇದನ್ನು ರುಬ್ಬಬೇಕು. ಓಕೆ, ಅದು ಏನು? ಅವಲಕ್ಕಿ. ಓ, ಓಕೆ. ಅವಲಕ್ಕಿನ ನೀವು ನೀರಿಗೆ ಹಾಕಿ ನೆನೆಸಿಟ್ಟಿದ್ದೀವಿ, ಒಂದು 10 ನಿಮಿಷ ಮುಂಚೆ ನೆನೆಸಿಡ್ತೀವಿ. ಓಕೆ. ಆಮೇಲೆ ಇದನ್ನು ರುಬ್ಬಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಬೇಕು. ಓಕೆ. ನಾನು ಅಂದ್ಕೊಂಡೆ ನೀವೇನು ಬೆಳಿಗ್ಗೆ ಮನೆ ಸಜ್ಜಿಗೆ ಮನೆ ಮಾಡಿದ್ರೆ ಇದು ಅವಲಕ್ಕಿಯನ್ನು ನೀರು ಮಾಡಿ ಈ ಥರ ಕಟ್ ಮಾಡಬೇಕಲ್ಲ, ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲ ದೋಸೆ. ಹಾಂ, ಓಕೆ. ಸಾಕಾಗುತ್ತಾ? ಹಾಂ, ಸ್ವಲ್ಪ ಸಾಕು. ಓಕೆ. ಈಗ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಎಸ್. ಓಕೆ, ನೋಡಿ ಇದಕ್ಕೆ ಹಾಕೋಣ. ಅದೇ ರವೆ ಮತ್ತು ಇದು ಇಟ್ಟಿದೀವಲ್ಲ, ಅದಕ್ಕೆ ಹಾಕೋಣ. ರವೆ, ಮೊಸರು, ಆಮೇಲೆ ಅಕ್ಕಿ ಹಿಟ್ಟು ಅಲ್ಲ, ಅದಕ್ಕೆ ಈ ಥರ ಅವಲಕ್ಕಿಯ ಮಿಕ್ಸನ್ನು ಹಾಕೊಳ್ತಿದ್ರು. ಇದೇ ಜಾರಿಗೆ ನಾನು ಇದು ಹಾಕ್ತಾ ಇದ್ದೀನಿ, ಹೀರೆಕಾಯಿ. ಒಂದು ಬೌಲ್ ಅಷ್ಟು. ಇದಕ್ಕೆ ಎಳೆ ಹೀರೆಕಾಯಿ ಬೇಕಾಗುತ್ತಲ್ಲ? ಬೆಳೆದಿದ್ದೆಲ್ಲ ಆಗಿದ್ರೆ ಸ್ವಲ್ಪ ನಾರು ಸಿಗುತ್ತೆ. ಸ್ವಲ್ಪ ಹೀರೆಕಾಯಿ. ಓಕೆ. ಸ್ವಲ್ಪ ಶುಂಠಿ. ಓಕೆ. ಸ್ವಲ್ಪ ಜೀರಿಗೆ ಅಲ್ಲ? ಓಕೆ. ಒಂದು 4-5 ಕಾಯಿ ಮೆಣಸು. ಓಕೆ. ಇದು ಖಾರ ಕೂಡ ಇರುತ್ತಾ? ಹಾಂ. ಸ್ವಲ್ಪ ತೆಂಗಿನಕಾಯಿ. ಓಕೆ. ಇಷ್ಟನ್ನು ಎಲ್ಲ ಆ್ಯಡ್ ಮಾಡಾಯ್ತಲ್ಲ? ಈಗ ಮಿಕ್ಸಿ ಮಾಡಬೇಕು. ಸ್ವಲ್ಪ ನೀರು, ಉಪ್ಪು, ಸ್ವಲ್ಪ ಸಾಲ್ಟ್ ಹಾಕ್ತಾ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಓಕೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಇದು ಹೇಗೆ ನೀರು ದೋಸೆ ಥರ ಬರುತ್ತಾ ಹೇಗೆ? ಸ್ವಲ್ಪ ಗಟ್ಟಿ, ಉದ್ದಿನ ದೋಸೆ ಥರ ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿ. ಇದನ್ನೀಗ ಮಿಕ್ಸ್ ಮಾಡಬೇಕು. ಓಕೆ. ಎಸ್, ನೋಡಿ, ಗ್ರೀನ್ ಆಗಿ ಚೆನ್ನಾಗಿ ಕಾಣ್ತುಂಟು. ಈಗ ಗ್ರೈಂಡ್ ಆಗಿದೆ. ಇದನ್ನು ಇದಕ್ಕೆ ಅದೇ ಫಸ್ಟ್ ಮೊಸರು, ಇದು ಹಿಟ್ಟೆಲ್ಲ ಹಾಕಿದೀವಲ್ಲ, ಅದಕ್ಕೆ ನಾನು ಮಿಕ್ಸ್ ಮಾಡ್ತೀನಿ. ಓಕೆ. ಆಲ್ಮೋಸ್ಟ್ ಇದು ರೆಡಿ ಅಂತ ಹೇಳ್ಬೋದಲ್ಲ? ಈಗ ಕರೆಕ್ಟಾಗಿ ಬಂದರೆ ಚಂದ ಇದನ್ನು ಇದು ಮಾಡಬೇಕು. ಗಂಟು ಇರುತ್ತೆ. ಓಕೆ. ನಾವು ಅಷ್ಟೊತ್ತಿಗೆ ತವಾ ಇಟ್ಕೊಳ್ಳೋದಾ? ಹಾಂ, ಓಕೆ. ಸ್ವಲ್ಪ ಕಾಯಬೇಕಲ್ಲ? ಇದು ಅಂದರೆ ಈಗ ಆಗಂದಾಗ ಮಾಡ್ಕೊಳ್ಳೋದಾ ಹೇಗೆ? ವೆಯ್ಟ್ ಮಾಡಿದ್ರೆ ಹುಳಿ ಬರಲಿಕ್ಕೆಲ್ಲ ಬೇಡ. ಓಕೆ. ಇದು ರೆಡಿ ಮಾಡ್ಕೊಳ್ಳೋದಲ್ಲ? ಎಮರ್ಜೆನ್ಸಿ ಇದು 10 ನಿಮಿಷದಲ್ಲಿ ಆಗುವಂಥ ದೋಸೆ. ಓಕೆ. ಸ್ವಲ್ಪ ಇದು ತೆಳು ಆದರೆ ಅಂಚಲ್ಲಿ ಇದು ದೋಸೆ ಇದಾಗೋದಿಲ್ಲ. ಹಾಂ, ಓಕೆ. ದಪ್ಪಕ್ಕೆ ಸ್ವಲ್ಪ ದಪ್ಪ ಮಾಡಬೇಕು. ಓಕೆ.
ಟೇಸ್ಟ್ ಅಂತೂ ಗಂಟು ಬರಬಾರ್ದು. ಹೌದು. ಆಮೇಲೆ ನಾವೀಗ ದೋಸೆ ತಿಂದಾಗಿ ಬರುತ್ತೆ ಅಥವಾ ಹೇಗೆ? ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿರುತ್ತೆ, ಯಾಕೆಂದ್ರೆ ಹೀರೆಕಾಯಿ ಹಾಕಿದೀವಲ್ಲ ಅದೇ ಡಿಫ್ರೆಂಟ್. ರೆಸಿಪಿಯಲ್ಲಿ ಅದೇ ಒಂದು ಹೀರೆಕಾಯಿ ರೆಸಿಪಿ. ಓಕೆ, ನೀವು ಈ ಥರದ್ದೆಲ್ಲ ದೋಸೆ ಎಲ್ಲ ಇದೆ ಹೇಗೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿದ ಹೇಗೆ? ನಾನೇ ಒಂದು ಇದು ಮಾಡೋದು. ಹೀರೆಕಾಯಿ ಹಾಕಿ ಮಾಡೋದಿಲ್ಲ, ಚೆನ್ನಾಗಿ ಬರುತ್ತೆ ಅಂತ ನೋಡೋದಲ್ಲ, ಹೇಗಾಗುತ್ತೆ ನೋಡೋಣ ಅಂತ ಮಾಡೋಣ. ತವಂತು ಬಿಸಿಯಾಗಿದೆ, ಆಯಿಲ್ ಏನು ಹಾಕೊಳ್ಳೋದಿಲ್ಲ, ಆಮೇಲೆ ಹಾಕ್ತೀನಿ. ಓಕೆ. ಇದು ಕೊಡಿ, ಸ್ಲೋ ಇರಲಿ. ಆ್ಯಕ್ಚುಲಿ ಇದು ಸ್ವಲ್ಪ ಏನು ಸ್ಮೂತ್ ಜಾಸ್ತಿ ಬರುತ್ತೆ ಅಂತಲ್ಲ, ಮತ್ತು ಏನು ಹೀರೆಕಾಯಿ ಕೂಡ ಏನು ಮಿಕ್ಸಿ ಆದಾಗ ಸ್ವಲ್ಪ ಅದರದ್ದು ಏನು ಸ್ಮೂತ್ನೆಸ್ ಜಾಸ್ತಿ. ಇನ್ನು ತೆಳು ಮಾಡೋದಾದರೆ ಸ್ವಲ್ಪ ಇದು ನಾವು ಕಡ್ಡೆ ಇಟ್ಟು ಅದನ್ನು ಕಲಿಸಿ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ ಓಕೆ, ನಾವು ಈ ಥರ ಏನು ನೀರು ದೋಸೆ ಕೂಡ ಮಾಡ್ಬೋದು. ಓಕೆ, ದಪ್ಪ ಬೇಕಾದರೆ ಸ್ವಲ್ಪ ಈ ಥರನೇ ಮಾಡ್ಕೊಳ್ಬೇಕಲ್ಲ. ಹೀರೆಕಾಯಿ ನಾವು ಹಾಕ್ತೀವಲ್ಲ ಅದೊಂದು ಡಿಫ್ರೆಂಟ್. ಹೌದು, ಈ ತರ ತರಕಾರಿ ಹಾಕಿದಾಗ ಅದರ ಪರಿಮಳ ಕೂಡ ಹಾಗೆ ಇರುತ್ತಲ್ಲ ದೋಸೆ. ಹೀರೆಕಾಯಿ ಅದರಲ್ಲಿ ವಿಶೇಷ ಅಂದ್ರೆ ಒಂದು ಅದೇ ಹೀರೆಕಾಯಿ. ಹೌದು, ಬೇರೆ ಮಾಮೂಲಿ ಬೇರೆ ಈ ತರದ ಟ್ರೈ ಮಾಡಿದ್ರಾ? ಹೇಗೆ ಬೇರೆ ಬೇರೆ ತರಕಾರಿ? ನಾನು ಯಾವ ದಿನಾಲು ಒಂದೊಂದು ಮಾಡ್ತಾ ಇರ್ತೀನಿ. ದಿನಾಲು ಒಂದೊಂದು ಮಾಡೋದು. ಕ್ಯಾರೆಟ್ ದೋಸೆ, ಹೀರೆಕಾಯಿ ದೋಸೆ, ಹೀರೆಕಾಯಿ ಸಿಪ್ಪೆ ಚಟ್ನಿ. ಬಿಡುವಂಗೆ ಇಲ್ಲ. ಹೀರೆಕಾಯಿ ನಾರ ಏನಾದರೂ ಮಾಡ್ತೀರಾ? ಎಲ್ಲ ತರನು ಮಾಡ್ತೀನಿ. ನುಗ್ಗೆ ಸೊಪ್ಪಿದ್ದು ಚಟ್ನಿ, ಡ್ರೈ ಚಟ್ನಿ. ಒಂದು ತಿಂಗಳು ಇಟ್ಟರೆ ಏನಾಗಲ್ಲ. ಒಂದು ತಿಂಗಳು ಇಟ್ಟರೆ ಅದು ನಾನು ಟ್ರೈ ಮಾಡ್ತೀನಿ. ಇಲ್ಲಿ ನಾನು ಮಾಡಿದ್ದೀನಿ, ತುಂಬಾ ಟೇಸ್ಟ್ ಆಗಿದೆ ಎಲ್ಲರಿಗೆ. ನುಗ್ಗೆ ಚಟ್ನಿ, ನುಗ್ಗೆ ಚಟ್ನಿ, ಡ್ರೈ ಚಟ್ನಿ, ತುಂಬಾ ವೆರೈಟಿ ಬೇಕು ಅದಕ್ಕೆ. ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಒಂದು ತಿಂಗಳು ನೀವು ಹಾಗೆ ಇಟ್ಟು ಅದು ದೋಸೆಗೆ ಹಾಕಿ ತಿನ್ಬೋದು, ತಗೊಳ್ಬೋದು. ಅಕ್ಕಿ ತೆಗೊಳ್ಳೋದಾ? ಚೂರು ಎಣ್ಣೆ ಹಾಕೋಣ, ಸ್ವಲ್ಪ ಸ್ಲೋ ಮಾಡಿ. ಓಕೆ, ಆಲ್ಮೋಸ್ಟ್ ದೋಸೆ ಅಂತೂ ರೆಡಿ ಆಗಿದೆ. ಆಫ್ ಮಾಡೋದಲ್ಲ? ಈಗ ಇದು ಹೀರೆಕಾಯಿ ದೋಸೆ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ನೋಡಬೇಕಲ್ಲ, ಡಿಫ್ರೆಂಟ್ ಟೇಸ್ಟ್ ಇರ್ಬೋದು. ನಾರ್ಮಲ್ ಆಗಿ ನಾವು ದೋಸೆ ಎಲ್ಲ ತಿಂದಿರ್ತೀವಿ, ಆದರೆ ಹೀರೆಕಾಯಿ ಡಿಫ್ರೆಂಟ್. ಹೌದು, ಪದಾರ್ಥ ಎಲ್ಲ ಮಾಡ್ತೇವೆ. ಹೀರೆಕಾಯಿ ಪಲ್ಯ ಎಲ್ಲ ಮಾಡ್ತೇವೆ. ನೀವು ದೋಸೆ ಮಾಡಿ ಬಿಟ್ಟಿದ್ರಲ್ಲ, ಪರಿಮಾಣ ಅಂತೂ ಗಮ್ಮತ್ತು ಬರ್ತಾ ಉಂಟು. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ? ನೋಡಿ, ಟೇಸ್ಟ್ ಮಾಡಿ. ಓಕೆ, ಪಾರ್ವತಿ ಮ್ಯಾಮ್ ಸಾಕಾಗುವಂತಹ ಹೀರೆಕಾಯಿಯ ದೋಸೆ ಅಂತೂ ರೆಡಿ ಮಾಡಿಕೊಂಡಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ಪರಿಮಾಣ ಅಂತೂ ಚೆನ್ನಾಗಿ ಬರ್ತುಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಹೀರೆಕಾಯಿ ದೋಸೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ರವೆ, 3 ರಿಂದ 4 ಚಮಚ ಮೊಸರು, ನೆನೆಸಿ ರುಬ್ಬಿದ ಅವಲಕ್ಕಿ ಅರ್ಧ ಕಪ್ನಷ್ಟು, 1 ಕಪ್ ಹೀರೆಕಾಯಿಗೆ ಸ್ವಲ್ಪ ಶುಂಠಿ, ಜೀರಿಗೆ, 4 ರಿಂದ 5 ಹಸಿಮೆಣಸು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದ ಪೇಸ್ಟ್ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಉದ್ದಿನ ದೋಸೆಯ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ದೋಸೆ ಹುಯ್ದು ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹೀರೆಕಾಯಿ ದೋಸೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.